ಸಿಹಿಯಾದ ಶ್ರೀಖಂಡ್ ರೆಡಿ, ಅದರೊಟ್ಟಿಗೆ ಪೂರಿ. ಥ್ಯಾಂಕ್ ಯು ಸೋ ಮಚ್. ಸೊ ಪೂರಿ ಶ್ರೀಖಂಡ್ ಅಂತ ಹೇಳಿದ ಮೇಲೆ ಅದು ಇರಲೇಬೇಕಲ್ವಾ? ಹೌದು, ಸೂಪರ್. ಸೊ ಒಳ್ಳೆ ಚೆನ್ನಾಗಿದೆ, ಆ ಮ್ಯಾಂಗೋ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಪೂರಿ ಶ್ರೀಖಂಡ್, ಆಹಾ, ಅದನ್ನು ನೆನೆಸ್ಕೊಳ್ಳುವಾಗಲೇ ಬಾಯಲ್ಲಿ ನೀರು ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಎಸ್ ಮೇಡಮ್, ಈಗ ಮ್ಯಾಂಗೋ ಶ್ರೀಖಂಡ್ ಸ್ಟಾರ್ಟ್ ಮಾಡುವ. ಇದಕ್ಕೆ ನಮಗೆ ಗ್ಯಾಸ್ ಬೇಡ. ಹಾಂ, ವಿದೌಟ್ ಫೈರ್. ಓ, ಇದು ಕುಕಿಂಗ್ ವಿದೌಟ್ ಫೈರ್ ಇದ್ದರೆ ಇದನ್ನು ಮಾಡ್ಬೋದು. ಹಾಂ ಓಕೆ. ಇಲ್ಲಿ ನಮಗೆ ಒಂದು 2 ಮ್ಯಾಂಗೋ, ಮಾವಿನ ಹಣ್ಣು 2, ಮತ್ತು ಇದು ಸಿಹಿ ಇರ್ತದೆ. ಸೊ ನಾವು ಸಿಹಿ ನೋಡಿಕೊಂಡು, ಮತ್ತು ಇದು ಮೊಸರು, ಗಟ್ಟಿ ಮೊಸರು ಬೇಕು ಇದಕ್ಕೆ. ಇದನ್ನು ನಾನು ಏನು ಮಾಡಿದ್ದೇನೆಂದರೆ, ಒಂದು ಟವೆಲಲ್ಲಿ ಕಟ್ಟಿ ರಾತ್ರಿ ಫ್ರಿಜ್ಜಲ್ಲಿ ನೀರೆಲ್ಲ ಹಿಂಡಿ ಇಟ್ಟು ಬಿಟ್ಟಿದ್ದೇನೆ. ಅದು ನಮಗೆ ಗಟ್ಟಿ ಸಿಗ್ತದೆ, ನೀರಿರಬಾರ್ದು. ಗಟ್ಟಿ ಹೌದು, ಆ ಥರ ಬರ್ತದೆ. ನಿಮಗೆ ಗಟ್ಟಿ ಮೊಸರು ರೆಡಿ ಸಿಕ್ಕಿದ್ರೆ ಓಕೆ, ಇಲ್ಲದ್ರೆ ನಾವು ನಾರ್ಮಲ್ ಮೊಸರು ಆ ರೀತಿಯಾಗಿ ಮಾಡ್ಕೊಂಡು ಅದರ ಎಕ್ಸ್ಟ್ರಾ ನೀರೆಲ್ಲ ಹೋಗಬೇಕು. ಅದೇ, ಈಗ ನಮಗೆ ಇಲ್ಲಿ ಮಿಕ್ಸಿದ್ದು ಸ್ವಲ್ಪ ಕೆಲಸ ಉಂಟು. 2 ಮಾವಿನ ಹಣ್ಣು ಹಾಕಿದ್ದೇನೆ. ಇಲ್ಲಿ ನಾವೊಂದು 3 ಸ್ಪೂನು ಸಕ್ಕರೆ ಹಾಕುವ. ಯಾಕಂದ್ರೆ ಮಾವಿನ ಹಣ್ಣು ಆಲ್ರೆಡಿ ಸಿಹಿ ಇರ್ತದೆ. ಬಟ್ ಶ್ರೀಖಂಡ್ ಅಂದರೆ ಹಾಗೆ ತಿಂದ್ಬಿಡ್ಬೋದು. ಶ್ರೀಖಂಡ್ ಅಂದರೆ ಅದು ಸಿಹಿ ಇರಬೇಕು, ತುಂಬ ಸಿಹಿ ಇರ್ತದೆ ಅದು. ಇದು ಸೀಸನಲ್ ಫ್ರೂಟ್ ಬಂದಾಗ ಈ ತರ ಮಾಡ್ಕೊಳ್ಳೋದು ಮಾಡಿದ್ರೆ ನಾವು ಸಿಗುತ್ತೆ ಪ್ಯಾಕ್, ಬಟ್ ಅದು ಪ್ರಿಸರ್ವೇಟಿವ್ಸ್ ಎಲ್ಲ ಇರುತ್ತೆ. ನಾನು ಮೊದಲು ಹಾಗೇನೆ ಮಾಡ್ತಿದ್ದೆ, ಬಟ್ ಒಮ್ಮೆ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದೆ. ಸೊ ನಾನು ಒಂದು 2-3 ದಿನಕ್ಕೊಮ್ಮೆ ಈಗ ಮಾಡುದು ತಿನ್ನೋದು. ಈಗ ಹೇಗೂ ಮ್ಯಾಂಗೋ ಬೇಕಾದಷ್ಟು ಸಿಗ್ತದೆ ನಿಮಗೆ. ಈಗ 3 ಸ್ಪೂನ್ ಸಕ್ಕರೆ ಹಾಕಿದೆ, ಸ್ವಲ್ಪ ಏಲಕ್ಕಿ ಉಡಿ ಇದ್ರೆ ನೀವು ಉಡಿ ಲಾಸ್ಟಿಗೆ ಹಾಕ್ಬೋದು. ಇದು ನಾನು ಸ್ವಲ್ಪ ಉಡಿ ಇಲ್ಲ, ಸೊ ಇದರೊಟ್ಟಿಗೆನೆ ಗ್ರೈಂಡ್ ಮಾಡಿದ್ರೆ ಆಯ್ತು. ಸೊ ಇದಕ್ಕೆ ಬರೀ ಸಿಹಿ ಇದ್ದಂತ ಮಾವಿನ ಹಣ್ಣೆ ಬೇಕು. ಸ್ವಲ್ಪ ಹುಳಿ ಇದ್ರೆ ನೀವು ಸಕ್ಕರೆ ಮತ್ತೆ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗ್ತದೆ ಅಷ್ಟೇ, ಬೇರೆ ಏನಿಲ್ಲ. ಅದೇ ಈಗ ಇದು 1/2 ಲೀಟರ್ ಮೊಸರಿಂದ ನಾನು ತೆಗೆದಿರುವುದು. ಇದು ನಮಗೆ ನೀರೆಲ್ಲ ಹೋಗಿ ಒಂದಿಷ್ಟು ಸಿಗ್ತದೆ ನೋಡಿ. ಇದನ್ನು ಒಂದು ಬೌಲಿಗೆ ಹಾಕುವ. ಇದನ್ನು ಇಲ್ಲಿ ಸ್ವಲ್ಪ ನೀವು ಇದನ್ನು ಸರಿ ಕಲಿಸ್ಕೊಳ್ಬೇಕು. ಐ ಗೆಸ್ ಇದು ಬೆಟರ್ ಅಲ್ವಾ? ಓಕೆ. ಅದೇ ಇದು ಮ್ಯಾಂಗೋ ಅಲ್ಲದೆ ಖಾಲಿ ಇದರಲ್ಲಿ ಮಾಡ್ತಾರೆ. ಇದು ಸ್ವಲ್ಪ ನಾವು ಮೊಸರು ಸ್ವಲ್ಪ ಜಾಸ್ತಿ ತಗೊಳ್ಬೇಕು. ಅದಕ್ಕೇನೆ ಸಕ್ಕರೆ ಹಾಕಿ ಏಲಕ್ಕಿ ಹುಡಿ ಎಲ್ಲ ಹಾಕಿ ಮಾಡ್ಬೋದು. ಬಟ್ ಅದಕ್ಕೆ ಸಕ್ಕರೆ ಪುಡಿ ಹಾಕೊಳ್ಳೋದು. ಸಕ್ಕರೆ ಪುಡಿ ಹಾಕಿ ಇಲ್ಲಿ ನೀವು ಈ ಥರ ಗ್ರೈಂಡ್ ಮಾಡಬಾರ್ದು, ಗ್ರೈಂಡ್ ಮಾಡೋದು ಬೇಡ. ಇಲ್ಲಿ ನೀವು ಸಕ್ಕರೆ ಹುಡಿ ಹಾಕಿ ಏಲಕ್ಕಿ ಹುಡಿ ಎಲ್ಲ ಹಾಕಿ, ಮತ್ತೆ ನೀವು ಮಲೈ ಬೇಕಾದ್ರೆ ಹಾಕ್ಬೋದು. ಅಲ್ಲಿನ ಮಲೈ ಇರ್ತದಲ್ಲ, ನಾವು ಬಿಸಿ ಮಾಡುವಾಗ ಮಲೈ ಕೆನೆ ಅದು ಹಾಕ್ಬೋದು. ನೋಡಿ, ಇದು ನಾವು ಮಿಕ್ಸ್ ಮಾಡ್ತಾ ಹೋದ ತಕ್ಷಣ ಒಂಥರ ಕ್ರೀಮಿ ಥರ ಬರ್ತದೆ. ಆ ಥರ ಬರಬೇಕು, ಅದು ಗ್ರಾನ್ಯೂಲ್ಸ್ ಎಲ್ಲ ಹೌದೌದು. ಇದು ನಾವು ಸಿಂಪಲಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಮಾರ್ಕೆಟಿಂದ ತರೋದಕ್ಕಿಂತ ನಾವು ಈ ರೀತಿ ಮಾಡಿಕೊಂಡ್ರೆ. ಈಗ ನೋಡಿ, ಇದು ಆಗಿದೆ. ಇದಕ್ಕೆ ನಾವೀಗ ಗ್ರೈಂಡ್ ಮಾಡಿದಂಥ ಮಾವಿನ ಹಣ್ಣು, ಬೇಗ ಆಗುವಂಥದ್ದು, ತಿನ್ನಲಿಕ್ಕೆ ರುಚಿಕರವಾಗಿ. ಮಹಾರಾಷ್ಟ್ರದಲ್ಲಿ ಅಂತೂ ಏನು ಫಂಕ್ಷನ್ ಎಲ್ಲ ಇದ್ದರೆ ಪೂರಿ ಶ್ರೀಖಂಡ್ ಅಂದರೆ ನಾವೀಗ ನಮ್ಮ ಊರಲ್ಲೆಲ್ಲ ಪಾಯಸ ಇರ್ತದೆ, ಆ ಥರ ಅಲ್ಲಿ ಪೂರಿ ಶ್ರೀಖಂಡ್ ಯಾವುದೇ ಪೂಜೆ ಏನೇ ಫಂಕ್ಷನ್ ಇರಲಿ ಅದು ಇರ್ತದೆ. ಸೊ ಈಗ ಇದನ್ನು ಒಟ್ಟಿಗೆ ಕರೆಕ್ಟಾಗಿ ಮಿಕ್ಸ್ ಮಾಡುವ. ಈಗ ನಮ್ಮ ಮ್ಯಾಂಗೋ ಶ್ರೀಖಂಡ್ ರೆಡಿ ಆಗಿದೆ ನೋಡಿ. ಸೂಪರ್ ಕ್ರೀಮಿ ಆಗಿ ಬಂದಿದೆ. ಹಾಗೆ ಇದನ್ನ ಫ್ರಿಜ್ ಅಲ್ಲಿ ಸ್ವಲ್ಪ ಸೆಟ್ ಆಗೋದಕ್ಕೆ ಐಸ್ ಕ್ರೀಮ್ ತರ ತಿನ್ನೋದಕ್ಕೆ
ಚೆನ್ನಾಗಿರುತ್ತೆ. ಮತ್ತು ಕೋಲ್ಡ್ ಆದರೆ ಇನ್ನೂ ತಿನ್ನಲಿಕ್ಕೆ ನಮಗೆ ಎಂತ ಬೇಕಂತ ಇಲ್ಲ, ಹಾಗೇನೆ ನಾವು ಐಸ್ ಕ್ರೀಮ್ ಥರ ತಿನ್ಬೋದು. ಈಗ ನಾವು ಸರ್ವ್ ಮಾಡುವ. ಓ ಎಸ್. ಈಗ ಇಲ್ಲಿ ನಾನು ಕ್ಯಾಶು, ಬಾದಾಮುಡಿ ಎಲ್ಲ ತಂದಿದ್ದೇನೆ. ಅದು ನೀವು ಬೇಕಾದರೆ ಪಿಸ್ತಾ ಏನಾದರೂ ಇಷ್ಟ ಇದ್ದರೆ ಆ ಥರ ಹಾಕ್ಬೋದು, ಹುಡಿ ಹಾಕ್ಬೋದು. ಬಾದಾಮ್ ಮತ್ತು ಕ್ಯಾಶು ಹುಡಿ ತಂದಿದ್ದೇನೆ ನಾನು. ಕ್ಯಾಶು ಮತ್ತು ಬಾದಾಮ್. ಸಿಹಿಯಾದ ಶ್ರೀಖಂಡ್ ರೆಡಿ, ಅದರೊಟ್ಟಿಗೆ ಪೂರಿ. ಥ್ಯಾಂಕ್ ಯು ಸೋ ಮಚ್. ಸೊ ಪೂರಿ ಶ್ರೀಖಂಡ್ ಅಂತ ಹೇಳಿದ ಮೇಲೆ ಅದು ಇರಲೇಬೇಕಲ್ವಾ? ಹೌದು, ಸೂಪರ್. ಸೊ ಒಳ್ಳೆ ಚೆನ್ನಾಗಿದೆ. ಆ ಮ್ಯಾಂಗೋ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಪೂರಿ ಶ್ರೀಖಂಡ್, ಆಹಾ, ಅದನ್ನು ನೆನೆಸ್ಕೊಳ್ಳುವಾಗಲೇ ಬಾಯಲ್ಲಿ ನೀರು ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮ್ಯಾಂಗೋ ಶ್ರೀಖಂಡ್ ತಯಾರಿಸುವ ವಿಧಾನ: ಮೊದಲಿಗೆ 2 ಮಾವಿನ ಹಣ್ಣಿನ ಹೋಳುಗಳಿಗೆ 2 ರಿಂದ 3 ಚಮಚದಷ್ಟು ಸಕ್ಕರೆ, ಏಲಕ್ಕಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಗಟ್ಟಿ ಮೊಸರನ್ನು ಚೆನ್ನಾಗಿ ಕಲಸಿ ಸ್ಮೂತ್ ಪೇಸ್ಟ್ ಆದ ನಂತರ ರುಬ್ಬಿಟ್ಟ ಮಾವಿನ ಹಣ್ಣನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಮೇಲಿನಿಂದ ಗೋಡಂಬಿ, ಪಿಸ್ತಾ ಚೂರುಗಳನ್ನ ಉದುರಿಸಿ ಅಲಂಕರಿಸಿ. ಈಗ ರುಚಿಯಾದ ಮ್ಯಾಂಗೋ ಶ್ರೀಖಂಡ್ ಪೂರಿಯೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್. ಸೊ 2 ಕೂಡ ಟೇಸ್ಟಿ ರೆಸಿಪೀಸ್. ಫಸ್ಟ್ ಚಿಕನ್ ಮಾಡೋಣ, ಆಮೇಲೆ ಖಾರ. ಖಾರ ತಗೊಳ್ಳಿ. ಸೊ ನೀರು ದೋಸೆ ಜೊತೆಗೆ ಚೆನ್ನಾಗೇ ಇರುತ್ತೆ, ಬಟ್ ನಾನು ಹೀಗೆ ಟೇಸ್ಟ್ ನೋಡ್ತೀನಿ. ವಾವ್, ಪರ್ಫೆಕ್ಟ್ ಬ್ಯಾಲೆನ್ಸ್. 2 ಹಸಿಮೆಣಸು ಹಾಕಿದ್ರಿ, ಖಾರ, ಹುಳಿ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿ. ಇದು ಕರ್ಡ್ ಹಾಕಿದರೆ ಅಂಕರ್ಡ್, ವೆರಿ ವೆಲ್ ಬ್ಯಾಲೆನ್ಸ್ಡ್. ತುಂಬ ಚೆನ್ನಾಗಿದೆ. ಅಂದರೆ ನಾವು ಹಾಗೆ ಸ್ವಲ್ಪ ಗ್ರೇವಿ ತಿಂತಾಯಿದ್ರು, ಬಾಯಿ ಪೂರ್ತಿ ಅದರ ಟೇಸ್ಟ್ ಹರಡ್ಕೊಂಡಿದೆ. ಇನ್ನಷ್ಟು ತಿನ್ನಬೇಕು ಅನಿಸುವಂಥದ್ದು. ನೀರು ದೋಸೆ ಬಿಡಿ, ಅದ್ರ ಜೊತೆಗಿದ್ರೆ ನಾನು ಇವಾಗ ಇಲ್ಲ, ಆಮೇಲೆಲ್ಲ ಖಾಲಿ ಆಗುತ್ತೆ. ಆ್ಯಂಡ್ ನನ್ನ ಫೇವ್ರೆಟ್ ಸೊ ಮ್ಯಾಂಗೋ ಶ್ರೀಖಂಡ್. ಸೊ ಪೂರಿ, ಇದನ್ನು ಪೂರಿ ಜೊತೆಗೇನೆ ನೋಡ್ತೀನಿ. ತಗೊಳ್ಳಿ ಮೇಡಮ್. ಸೂಪರ್. ಇನ್ನೊಂದ್ಸರಿ ತಿನ್ಬೇಕು. ದಿಸ್ ಇಸ್ ಆಸಮ್. ತುಂಬ ಚೆನ್ನಾಗಿದೆ. ನೀವು ಹೇಳಿದಲ್ಲ, ತಿಂದರೆ ತಿನ್ನಿಸ್ತಾನೆ ಇರುತ್ತೆ. ಹೌದೌದು, ತುಂಬ 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 ಚೆನ್ನಾಗಿದೆ. ವೆರಿ ಟೇಸ್ಟಿ. ಸೊ ಸುಮ್ಮನೆ ನಾವು ಅಂದರೆ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದಲ್ವಾ? ಅನ್ನೆಸೆಸರಿ ನಾವು ಹೋಗಿ ಅದು ಪ್ಯಾಕ್ಡ್ ಫುಡ್ಡನ್ನು ತಿನ್ನೋ ಬದಲು ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ. ಸೊ ಕಾರ್ಯಕ್ರಮವನ್ನು ಬೇಗ ವೈಂಡ್ ಅಪ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ ನಾನು. ಆ್ಯಂಡ್ ಮತ್ತೆ ಪುನಃ ತಿನ್ನೋಣ ಅಂತೇಳಿ. ತುಂಬ ಚೆನ್ನಾಗಿದೆ ಮೇಡಮ್. ವೆರಿ ಟೇಸ್ಟಿ ರೆಸಿಪೀಸ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಅಡುಗೆಯನ್ನು ನಮಗೆ ಹೇಳ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಸೊ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಅಂತೂ 2 ಕೂಡ ಮೌತ್ ವಾಟರಿಂಗ್ ರೆಸಿಪೀಸ್. ತುಂಬ ಚೆನ್ನಾಗಿದೆ. ಒಳ್ಳೆ ರೆಸಿಪಿ ಹೇಳ್ಕೊಡೋದಕ್ಕೆ ನಡೆಲ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಕುಚ್ಚಲಕ್ಕಿ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು. ಸೊ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಅಡುಗೆ ಇನ್ನಷ್ಟು ಈಸಿ ಆಗಲಿ ಅಂತೇಳಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಆಹಾ, ಸೂಪರ್ಬ್ ಆಗಿದೆ. ಸೊ ಹಾಗೆ ಐಸ್ ಕ್ರೀಮೆಲ್ಲ ತಿನ್ನಲ್ಲ, ಈ ಥರದ್ದೆಲ್ಲ ಬೇಡ ಅಂತ ಹೇಳಿದವರು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡ್ಬೋದು. ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.